ಪೇಜಾವರ ಶ್ರೀಗಳ ಐತಿಹಾಸಿಕ 5ನೇ ಪರ್ಯಾಯದ ಅವಧಿಯಲ್ಲಿ 1 ಕೋಟಿ ವೃಕ್ಷಗಳನ್ನು 2 ವರ್ಷದ ಅವಧಿಯಲ್ಲಿ ನೆಡುವುದಾಗಿ ಘೋಷಣೆ ಮಾಡಿದರು. ಹಾಗಾಗಿ ಭಾನುವಾರ ಕೋಟಿ ವೃಕ್ಷ ನೆಡುವ ಕಾರ್ಯಕ್ರಮಕ್ಕೆ ಉಡುಪಿಯ ಕೃಷ್ಣ ಮಠದ ರಥಬೀದಿಯಲ್ಲಿ ನವರತ್ನ ರಥದಲ್ಲಿ ಸಸಿಗಳನ್ನಿಟ್ಟು ಪೇಜಾವರ ಶ್ರೀಗಳು ವಿಶೇಷ ಪೂಜೆ ನಡೆಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ರಾಜಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾಲು ಮರದ ತಿಮ್ಮಕ್ಕ, ಶಾಸಕ ಪ್ರಮೋದ್ ಮಧ್ವರಾಜ್ ಹಾಗೂ ಹಲವು ಗಣ್ಯರಿಗೆ ವೃಕ್ಷಗಳನ್ನು ಹಸ್ತಾಂತರಿಸಲಾಯಿತು. ಈ ಮೂಲಕ ತಾವು ಪರ್ಯಾಯದ ಅವಧಿಯಲ್ಲಿ ಹೇಳಿದ 1 ಕೋಟಿ ವೃಕ್ಷ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಎಂದರು. 2 ವರ್ಷದ ಪರ್ಯಾಯದ ಅವಧಿಯಲ್ಲಿ 1 ಕೋಟಿ ಸಸಿಗಳನ್ನು ನೆಡುವ ಗುರಿ ಪೇಜಾವರ ಮಠ ಹೊಂದಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪೇಜಾವರ ಶ್ರೀಗಳು, ನಾಡಿನಲ್ಲಿ ಹಸಿರು ಕ್ರಾಂತಿ ಆಗಬೇಕು, ಜನರಿಗೆ ಹಸಿರಿನ ಬಗ್ಗೆ ಒಲವು ಮೂಡಬೇಕು, ಪ್ರತಿ ಮನೆಗಳಲ್ಲೂ ಉದ್ಯಾನವನ ನಿರ್ಮಾಣವಾಗಬೇಕು, ಜನರು ಸ್ವಯಂ ಪ್ರೇರಿತರಾಗಿ ಗಿಡಗಳನ್ನು ನೆಡಬೇಕು, ಈ ಮೂಲಕ ಹಸಿರು ಕ್ರಾಂತಿಗೆ ಸಹಕರಿಸಬೇಕು ಎಂದರು. ಸಸಿಗಳ ವಿತರಣೆ ಆ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇವತ್ತು. ಮರಗಳ ರಕ್ಷಣೆ ಆಗಬೇಕು, ಸಸಿಗಳನ್ನು ಬೆಳೆಸಬೇಕು, ಮನೆಗಳಲ್ಲಿ ಅಂತ ಒಂದು ವಾತಾವರಣ, ಒಂದು ಉದ್ಯಾನದ ವಾತಾವರಣ, ಮನೆಯಲ್ಲೆಲ್ಲರೂ ಕೂಡ ಮರ ಗಿಡಗಳನ್ನು ಬೆಳೆಸಬೇಕು. ಆ ಮೂಲಕ ನಾಡಿನ ವಾತಾವರಣ, ಪರಿಸರ ಚೆನ್ನಾಗಿರಬೇಕು. ಇದಕ್ಕೋಸ್ಕರ ಜಾಗೃತಿ ಮೂಡಿಸುವ ಕಾರ್ಯಕ್ರಮ. ಆದಷ್ಟು ಹೆಚ್ಚು ಮಂದಿಗೆ ಸಸಿ ವಿತರಣೆ ಮಾಡ್ತೇವೆ. ಅವು ಮನೆಗಳಲ್ಲಿ, ತಮ್ಮ ಮನೆಗಳಲ್ಲಿ ಇದ್ದ ಜಾಗದಲ್ಲಿ ಮರ ಗಿಡಗಳನ್ನು ಬೆಳೆಸಬೇಕು. ನಾವು ಕೊಡಬಹುದು, ಅವರು ಸ್ವಯಂ ತಗೊಳ್ಬೋದು. ನಾವು ಕೇಳಿದವರಿಗೆ ಕೊಡ್ತೇವೆ. ಎಷ್ಟು ಸಾಧ್ಯ ಉಂಟು ಅಷ್ಟೇ ಕಟ್ಟಲೆ. ಇವರು ನಮ್ಮ ಕೇಂದ್ರ ಮಂತ್ರಿಗಳು ಕೂಡ ಅದಕ್ಕೆ ಸಸಿ ಕೊಡ್ತೇವೆ ಅಂತ ಹೇಳಿದ್ದಾರೆ. 25 ಲಕ್ಷ ಕೊಡುವುದಾಗಿ ಹೇಳಿದ್ದಾರೆ. ಮತ್ತು ಜನರು ಸ್ವಯಂ ಪ್ರೇರಣೆಯಿಂದ ಅವರು ತಗೊಳ್ಬೋದು, ನಮ್ಮಿಂದ ಪಡೆಯಬಹುದು. ಒಟ್ಟು ಹಸಿರು ಕ್ರಾಂತಿ ಆಗಬೇಕು. ಇಷ್ಟು